ಬಲಮುಂಗು ಇಲ್ಲದ ದೈಹಿಕ ಸವಾಲನ್ನ ಮೆಟ್ಟಿ ನಿಂತ ಯುವತಿಯೋರ್ವಳು ಕೇಂದ್ರ ಲೋಕಸೇವಾ ಆಯೋಗ ಯುಪಿಎಸ್ಸಿ ನಡೆಸಿದ ನಾಗರಿಕ ಸೇವೆಗಳ ಪರೀಕ್ಷೆಯಲ್ಲಿ 167ನೇ ರ್ಯಾಂಕ್ ಗಳಿಸಿ ಭಾರತೀಯ ಆಡಳಿತ ಸೇವೆಗೆ ಆಯ್ಕೆಯಾಗುವ ಮೂಲಕ ಯುವ ಸಮುದಾಯಕ್ಕೆ ಸ್ಫೂರ್ತಿಯಾಗಿದ್ದಾರೆ. ಕಾಸರಗೋಡು ಜಿಲ್ಲೆಯ ನೀಲೇಶ್ವರ ಬಳಿಯ ಪಳ್ಳಿಕೆರೆ ನಿವಾಸಿ ಕಾಜಲ್ ಅವರಿಗೆ ಬಲಮುಂಗೈ ಇಲ್ಲ. ಫೊಕಮೇಲಿಯಾ ಸಿಂಡ್ರೋಮ್ ಎಂಬ ಅಪರೂಪದ ದೈಹಿಕ ಸವಾಲನ್ನು ಎದುರಿಸಿದ ಆಕೆ ಈ ಬಾರಿಯ ಕೇಂದ್ರ ಲೋಕಸೇವಾ ಆಯೋಗದ ನಾಗರಿಕ ಸೇವೆಗಳ ಪರೀಕ್ಷೆಯಲ್ಲಿ 167ನೇ ರ್ಯಾಂಕ್ ಗಳಿಸಿ ಐಎಎಸ್ ಹುದ್ದೆಗೆ ಆಯ್ಕೆಯಾಗುವ ಹಾದಿಯನ್ನು ಸುಗಮಗೊಳಿಸಿಕೊಂಡಿದ್ದಾರೆ. 2022ರಲ್ಲಿ ಮೊದಲ ಬಾರಿ ಯುಪಿಎಸ್ಸಿ ಸಂದರ್ಶನ ಎದುರಿಸಿದ್ದಾಗ ಆಕೆಗೆ ಆಯ್ಕೆ ಸಮಿತಿಯು ಕೇಳಿದ್ದ ಪ್ರಶ್ನೆ, ಒಂದು ವೇಳೆ ನೀವು ಈ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗದಿದ್ರೆ ಎಷ್ಟು ಕಷ್ಟ ಆಗಬಹುದು ಅಂತ. ಅದು ಬಲಮುಂಗೈ ಇಲ್ಲದಿದ್ದರೂ ಕಿಂಚಿತ್ತು ಅಳುಕದೆ ಕಾಜಲ್ ನೀಡಿದ್ದ ಉತ್ತರ, ನಾನು ಮತ್ತೆ ಪ್ರಯತ್ನಿಸುತ್ತೇನೆ ಅಂತ. ಅದೇ ಆತ್ಮವಿಶ್ವಾಸ ಇಂದು ಅವರನ್ನ ದೇಶದ ಅತ್ಯುನ್ನತ ಸೇವೆಗೆ ಕರೆದೊಯ್ದಿದೆ. ಅಂದು 910ನೇ ರ್ಯಾಂಕ್ ಗಳಿಸಿ ಭಾರತೀಯ ರೈಲ್ವೆ ನಿರ್ವಹಣಾ ಸೇವೆಗೆ ಆಯ್ಕೆಯಾಗಿದ್ರು. ಅವರ ಕಣ್ಣು ಮಾತ್ರ ಬಾಲ್ಯದ ಕನಸಾದ ಜಿಲ್ಲಾಧಿಕಾರಿ ಹುದ್ದೆಯ ಮೇಲಿತ್ತು. ಕಾಜಲ್ ಅವರು ಜಮ್ಮುವಿನಲ್ಲಿ ರೈಲ್ವೆ ತರಬೇತಿಯ ಅಂಗವಾಗಿ ಮಿಲಿಟರಿ ಸ್ಥಳಗಳಿಗೆ ಭೇಟಿ ನೀಡಲು ಬಸ್ನಲ್ಲಿ ಪ್ರಯಾಣಿಸ್ತಾ ಇದ್ದಾಗ ರ್ಯಾಂಕ್ ಬಂದ ಸುದ್ದಿ ತಲುಪಿತು. ನೆಟ್ವರ್ಕ್ ಸಮಸ್ಯೆಯ ಕಾರಣ ಅವರ ಫೋನ್ ಕಾರ್ಯನಿರ್ವಹಿಸ್ತಾ ಇರಲಿಲ್ಲ. ಸ್ನೇಹಿತೆಯೊಬ್ಬರ ವಾಟ್ಸಪ್ ಕರೆ ಮೂಲಕ 167ನೇ ರ್ಯಾಂಕ್ ಬಂದ ವಿಷಯ ತಿಳಿದಾಗ ಅವರ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಕಾಜಲ್ ಅವರ ತಾಯಿ ಶೀಬಾಯಿ ಅವರು ಡಿವೈನ್ ಪ್ರಾವಿಡೆನ್ಸ್ ಶಾಲೆಯಲ್ಲಿ ಶಿಕ್ಷಕಿಯಾಗಿದ್ದು, ಅವರ ತಂದೆ ರಾಜಪಿ ಒಂದು ಕಾಲದಲ್ಲಿ ವಿದೇಶದಲ್ಲಿದ್ದರು. ಈಗ ರಬ್ಬರ್ ಮತ್ತು ಇತರ ಬೆಳೆಗಳನ್ನು ಬೆಳೀತಾ ಇದ್ದಾರೆ.